ಉಡುಪಿಯಿಂದ ಕೇರಳದ ಕಾಸರಗೋಡಿಗೆ ವಿದ್ಯುತ್ ಸರಬರಾಜು ಮಾಡುವ ಉದ್ದೇಶದ 440 ಕಿಲೋವ್ಯಾಟ್ ವಿದ್ಯುತ್ ಮಾರ್ಗ ಹಾದು ಹೋಗುವ ಕುಪ್ಪೆಪದವು ಸಮೀಪದ ಅಗರಿ ಎಂಬಲ್ಲಿ ಕಾಮಗಾರಿ ನಡೆಯುತ್ತಿರುವ ಸ್ಥಳಕ್ಕೆ ರಾಜ್ಯ ರೈತ ಸಂಘ ಶನಿವಾರ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿತು. ಮಂಗಳೂರು, ಬಂಟ್ವಾಳ, ವಿಟ್ಲ ಮತ್ತು ಉಡುಪಿ ಜಿಲ್ಲೆಯಿಂದ ಆಗಮಿಸಿದ ರೈತ ಮುಖಂಡರು ಮತ್ತು ಸಂತ್ರಸ್ತರು ಕಾಮಗಾರಿ ಸ್ಥಳಕ್ಕೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮನೆ ಮಂದಿಯನ್ನ ಬೆದರಿಸಿ ಪೊಲೀಸ್ ಬಲದಿಂದ ಕಾಮಗಾರಿ ನಡೆಸಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ರಾಜ್ಯ ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ಮನೋಹರ್ ಶೆಟ್ಟಿ ನಡಿಕಂಬ್ಲಾ ಅವರು, ಗುತ್ತಿಗೆದಾರ ಕಂಪನಿ ಸರ್ಕಾರದ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ನಂತೆ ನಿಯಮಗಳನ್ನು ಪಾಲಿಸುತ್ತಿಲ್ಲ, ಗಾಳಿಗೆ ತೂರಿ ಕಾಮಗಾರಿ ನಡೆಯುತ್ತಿದೆ. ಈ ವಿಚಾರವನ್ನು ಸಂಸದರು, ಶಾಸಕರ ಗಮನಕ್ಕೆ ತರಲಾಗಿದೆ. ಜಿಲ್ಲಾಧಿಕಾರಿ ಹಾಗೂ ಸಹಾಯಕ ಆಯುಕ್ತರಿಗೂ ಕೂಡ ಮನವಿ ಮಾಡಲಾಗಿದೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ರೈತರು ದೂರಿಕೊಂಡಿದ್ದಾರೆ. ಈ ಯೋಜನೆಯ ವಿರುದ್ಧ ಕಾನೂನು ಹೋರಾಟ ಸಹಿತ ಪ್ರತಿಭಟನಾ ಹೋರಾಟವನ್ನು ಮುಂದುವರಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಅವರು ಮಾಡಿಯೇ ಸಿದ್ಧ, ಯಾರು ಅದನ್ನು ತಡೆಯುವವರಿದ್ದಾರೆ ಎಂಬುದಾಗಿ ಚಾಲೆಂಜ್ ಮಾಡುತ್ತಾ ಹೋಗ್ತಾ ಇದ್ದಾರೆ. ಇದನ್ನು AC ಅವರಿಗೆ ಹೇಳಿದುವಾಗ ಅವರು ಅಸಹಾಯಕರಾಗಿದ್ದಾರೆ. ಅದಲ್ಲದೆ ನಮ್ಮ MP ಅವರು ಅಸಹಾಯಕರಾಗಿದ್ದಾರೆ. ಅವರಿಗೆ ನಾವು ವಿವರಿಸಿದೆವು, ನೋಟಿಸ್ ಆಗಲಿಲ್ಲ, ನೋಟಿಸ್ ಮಾಡಲಿಕ್ಕೆ ಹೇಳಿ, SOP ಯನ್ನು ಜಾರಿ ಮಾಡುವಷ್ಟು ಅಧಿಕಾರ ನಿಮ್ಮಲ್ಲಿ ಇಲ್ವಾ ಅಂತ. ಇಲ್ಲೇ ಶಾಸಕರ ಹತ್ರ ಹೇಳಿದೆವು. ಯಾರ ಹತ್ರ ಹೇಳಿದರೂ ಪ್ರಯೋಜನವಾಗದೆ ಈ ರೀತಿಯಂಥ ದೌರ್ಜನ್ಯ ಈ ಬಡಪಾಯಿಗಳ ಮೇಲೆ ನಡೀತಾ ಇದೆ, ಹಾಗೂ ಅನ್ನ ನೀಡುವಂಥ ರೈತನ ಮೇಲೆ ನಡೀತಾ ಇದೆ. ಇದು ದೇವರು ಮೆಚ್ಚದಂಥ ಕೆಲಸ. ಇದೇ ಸಂದರ್ಭ ಸ್ಥಳೀಯರಾದ ಇಂದಿರಾ ಚಂದಯ್ಯ ಅವರು ಮಾತನಾಡಿ, ಮನೆಯಲ್ಲಿ ಯಾರೂ ಇಲ್ಲದೆ ಇರುವಾಗ ಬಂದು ಬೆದರಿಸುತ್ತಾರೆ. ಯಾರು ಏನು ಮಾಡಿದರೂ ಕಾಮಗಾರಿ ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಜಿಲ್ಲಾಧಿಕಾರಿಗಳ ಆದೇಶ ನಮಗೆ ಇದೆ ಎಂದು ಹೇಳುತ್ತಾರೆ ಎಂದು ನುಡಿದರು. ಇಲ್ಲು ಬಿಡ್ದು ಎಂಕ್ಲು ಒಲೆಂಡ ಪಾರ ಸಾಧ್ಯ ಉಂಡ ಇದು ಪಾಪದಾಕ್ಲು ಎಂಕ್ಲು ದಾನೆ ಮಲ್ಪೊಡು ಈ ಬಾಲೆನ ಪತ್ತೊಂದು ಎಂಕ್ಲು ಓಲ್ಕುಲ್ಲೋಡು ಈ ಬಾಲೆ ಐತೆ ಒಂಜಿ ಗುಂಡಿಗೆ ಬುರುಂಡು ಇಂಚು ಕಾಂಡೆ ಈ ಏರ್ದೆಪ್ಪುನಾಕ್ಲು ಉಂಡು ಉಂಡ ಯಾನೇ ಪೊದ್ದು ದೆತ್ತದಕ್ಕೆ ಮಿತ್ತು ಕಾಣತ್ತೆ ಅಂಚನೆ ಇಂಚಿನ ಮಾತು ಅವಸ್ಥೆನೆ ಎಂಕ್ಲೆಗೆ ಒಂದು ದಾದಂಡ ಅಡ್ಡ ಉಂಡು ನೆಟೇನೆ ಬರೋಡು ಎಂಕ್ಲೆಗೆ ಪೋರ ಬರ್ರ ಸಾದಿ ಬೇತೆ ಒಲ್ಲ ಸಾದಿ ಇಜ್ಜಿ ಎಂಕ್ಲೆಗೆ ಒಂದು ಎಂಕ್ಲು ಇಂಚಿನ ಮಲ್ಪೊಡು ನೀನು. ಕೃಷ್ಣ ಪ್ರಸಾದ್ ತಂತ್ರಿ ಸೇರಿದಂತೆ ರೈತ ಮುಖಂಡರು ಹೋರಾಟದಲ್ಲಿ ಭಾಗಿಯಾಗಿದ್ದರು.